ಕರೋನಾ ಎಲ್ಲ ಬಂದಮೇಲೆ ನೀಟಾಗಿ ಓದೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಮನೆಯಲ್ಲೂ ಏನೂ ಬರೆಯೋಕ್ಕಾಗ್ತಿರ್ಲಿಲ್ಲ. ಮಿಸ್ ಪಾಠಗಳೇನು ಕೇಳೋಕ್ಕಾಗ್ತಿರ್ಲಿಲ್ಲ. ಯಾರ್ಯಾರ ಹತ್ರ ಫೋನ್ ಇತ್ತು ಅವರೆಲ್ಲ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ನನ್ನ ಹತ್ರ ಫೋನ್ ಇರಲಿಲ್ಲ, ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈ ಟ್ಯೂಷನ್ ಓಪನ್ ಆದಮೇಲಿಂದ ನಾನು ಇಲ್ಲಿಗೆ ಬಂದಮೇಲೆ ಟ್ಯಾಬಲ್ಲಿ ಗಣಿತ, ಕನ್ನಡ ಅದೆಲ್ಲ ಹೇಳ್ಕೊಡ್ತಾರೆ. ಟ್ಯಾಬಲ್ಲಿ ಗೇಮ್ ಆಡ್ತೀನಿ, ಆಮೇಲೆ ಡ್ರಾಯಿಂಗ್ ಮಾಡ್ತೀನಿ. ನನಗೇನು ಬರಲ್ಲೋ ಅದನ್ನೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ, ಆಮೇಲೆ ಓದ್ಕೊತೀನಿ. ಅಮೆಝಾನ್ಲಿಂದ ಪ್ರೊವೈಡ್ ಮಾಡಿದ್ದು ಟ್ಯಾಬ್ಲೆಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಸ್ಟೂಡೆಂಟ್ಸಿಗೆ. ಸೊ ಅದನ್ನೆಲ್ಲ ಯೂಸ್ ಮಾಡಿ ಸ್ಟೂಡೆಂಟ್ಸು ಸೆಲ್ಫ್ ಲರ್ನಿಂಗ್ ಎಲ್ಲ ಕಲ್ತ್ಕೊಳಕತ್ರು. ಸೊ ಇದರಿಂದ ಮುಂದೆ ಫ್ಯೂಚರಲ್ಲಿ ಅವರು ಟೀಚರ್ಸ್ ಹೆಲ್ಪ್ ಇರಲಾರ್ದೆ ತಾವೇ ಕಲ್ತ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಆಗುತ್ತೆ.